ಹಾಯ್ ಚಾಡೆ ಕುರುವೈರ್ನ ಅಜ್ಜಿ ಚಾ ಪರಿಯರ ದಾದ ತಿಂಡಿ ಇದು ಕೃಷ್ಣನ ನೆನಪರಂತೆ. ದಾದ ತಿಂಡಿ ಓ ಅಜ್ಜರು ಕೊಡ್ತೀರಿ ಅಂದ ಟಿಕೆಟ್ ಏರ್ ಕೊಡ್ತಾನೆ ಅಜ್ಜರಿಗೆ. ಇದೇ ತಿಂಡಿ ಜೊತೆ ಒಣಸತೆ ಒಣಸ್ ಮಾಡ್ತು ಬರ್ತಾನ. ಮಹೇಶ್ ಅಣ್ಣ ಎಸ್ಕೇಪ್. ಟಿಕೆಟ್ ನೋಡಿ ಕೊಡ್ತೀನಿ ಅಂದ ಇಲ್ಲ ಮಂಡೇರ್ನ ದಾದೆ ಕಜಿಪೀರೆಗೆ ಒಣಸು ಕುತ್ಕೆದಿಯ ಉಯಿರೆ ಕುತ್ಕೆ ಕುತ್ಕೆ ಎಟ್ಟಿ ಹೊಟ್ಟೆ ಬರ್ಚಂಗ್ ನೀರೇ ತಿನ್ನ ಇರೇ ಗಟ್ಟಿ. ಓಕೆ ಓಕೆ ಅವು ಸರಿ ಬರಲಿ ಅವು ಇಂಚಿನ ನಮ್ಮ ಮಂಡೆ ಬರಲ್ಲ ಪೋಲೆ ಹಂಗ ನೋಡಿ ಬೋಲೆ ಕಜ್ಪು ಬರುತ್ತನತ್ತೆ ಅವನ್ ಸರಿ ಬರ. ಓ ಸಂತೆ ಸಂತೆ ಇನ್ನು ಯಾವಾರ ಇನ್ನು ಹೊಲ್ತು ಸಂತೆ ಉಂಡು ಗುರುವಾರ. ಸೋಮವಾರ ಪೇಟೆದ ಸಂತೆನ ಅಂದು ಡೌಟ್. ಎಲ್ಲ ಅಂಡ ಬೆದ್ರದ ಸಂತೆ ಉಂಡು. ಇನಿ ಮುಲ್ತ ಸಂತೆ ಹೊಲ್ತಾಯಿ ಅಲ್ತಾನ ಈರಿಪ್ನ ಅಲ್ಪದನ. ಓಕೆ ಓಕೆ ಈರೇ ಒಂಜಿ ಸಂತೆ ಕುಡೀರ್ನಲ್ಪ ಒಂಜಿ ಸಂತೆನು ಬಜಗೋಳಿ ಸಂತೆ. ಓಕೆ ಓಕೆ ಉಂಡು ಮಹೇಶಣ್ಣ ಮಧ್ಯಾಹ್ನ ಉಂಡು. ಬರ್ಸ ಬತ್ತುಂಡು ಇಜ್ಜಿ ಬರ್ಸ ಬತ್ತು ಜಿಡ ಉಂಡು. ದಾದಿ ದಾದಾಂಡು ಪ್ರಳಯಾಂಡ
ಸೂಪರ್ ಲೈವ್. ಥ್ಯಾಂಕ್ ಯು ಮಹೇಶ್ ಅಣ್ಣ. ನಂದಳಿಕೆ ಕರ್ಪೂರದ ಸೆಟ್ಲ ನಿಮ್ಮ ಮಂಡೆ. ರವೀಂದ್ರ ಅಣ್ಣನೇ ಬರ್ತಿರ್ತದೆ. ಹಾಯ್ ರವೀಂದ್ರ ಅಣ್ಣ. ಚಾಂಡೆ ಕಾರ್ಕಳಣ್ಣ ಹಾಯ್ ಅಂತ ರವೀಂದ್ರ ಅಣ್ಣ. ಲೈಕ್ ಕೊಡಿ ಗೈಸ್, ಕಮೆಂಟ್ ಹಾಕಿ. ವೈರಲ್ ಲೈವ್ ಇರ್ನ ಮಂಡ ಓಂಡಿ. ಹಾಯ್ ರವೀಂದ್ರ ಅಣ್ಣ ಅಂತ ಮಹೇಶ್ ಅಣ್ಣ. ಚಾಂಡ್ ಚಾಂಡ್ ನಿಮ್ಮದಾಯ್ತು. ಅದೆಂತ ಅರ್ಧ ಕನ್ನಡ ಅರ್ಧ ತುಳು. ಬತ್ತು ಜಿಂಡೆ ಇರ್ಬಿಡು ಏರೇನಿ ಏರೇನಿ ವೈರಲ್ ಲೈವ್. ರವೀಂದ್ರಣ್ಣನ ಆಗ್ತಾ ಇದ್ದಾರೆ. ಯಾನ್ ಬತ್ತು ಜಿಡಲ್ಲ ಮನಿ ಪೂಜಿ ಇರೆಲ್ಲ ಕತ್ತು ಕುಡೇನು ಯಾನ್ ಇಜ್ಜಿಡಿ ಏತ್ ಪಾತಿರುವಾರ ಇದು ಅಂದೆ ಏತ ನೆರ್ಪಾರು. ಹೈಡ್ನಲ್ಲಿರಬೇಡಿ ಬನ್ನಿ ಜನರೇ ಅಂತ ರವೀಂದ್ರಣ್ಣ. ಅತ್ತೆ ರವೀಂದ್ರಣ್ಣ ಯಾನ್ ಇಜ್ಜಿಡ ಸರಿನೇ ಎತ್ತೀರು. ಎಂಚಿನ 5 ತಿಂಗಳು ಇಜ್ಜ ಅಂದ್ರೆ ಪೂರ ಕನ್ಫರ್ಮ್ ಮಾರಿ ಏರಿ ಬಾಸೆಲ್ಲದು ಅಂದು ಅನಂತಲು ರವೀಂದ್ರ ವಾರಿ ಪಾತೆರು ಯಾರನ್ನ ಲೈವ್ಡು ಮೂಲ್ ಪಾತೆರ್ಲದ ಕೇರು ಉಡೈನಗೆ ಕುಂಟೀರ್ನ ಅಜ್ಜಿ. ಬಜ್ಜಿ ಸಂತೆಯ ವೀರ್ ಸಂತೆ ಇರ್ನ ಅಜ್ಜೆ ಸಂತೆ ಈ ಮಾರಿ ಒಲೆ ಹೊಟ್ಟೆ ಡಬ್ಬಿಟ್ಬೋಲಿ ರವೀಂದ್ರಣ್ಣ. ಬನ್ನಿ ಗೈಸ್, ಕಮೆಂಟ್ ಹಾಕಿ. ಪೋಲೆ ಪೆಲ್ಲ ತರ್ತಿಲ್ಲ ಇರ್ತಿಲ್ಲ ಇರು ಪೋಲೆ ಮೀನ್ ತಿನ್ಲಿ ನಕ್ಕೂರು ಬರ್ತಲೆ ಓಲೆ. ಮಾರಿ ಮಾರಿ ಗೊಂಚಿ ಕೋರಿ ಬೆಳಿಗ್ಗೆ ಲೈವ್ ಮಾರ ಮನು ಅವರೇ ಹಾಯ್ ಹಾಯ್. ಲೈವ್ ಹೇಗುಂಟು ಲೈವ್? ಟೀ ಆಯ್ತಾ? 390 ಜನ ಅಲ್ಲೇರು 390 ಕನ್ನಡ ಕದಿವಲ್ಲೇರ ಸರಿ. MD ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಒಬ್ಬೋ ಅಂತ ಮಹೇಶ್ ಅಣ್ಣ. ಕನ್ನಡಕ ಬೇಕಾ ನಿಮಗೆ? ರವೀಂದ್ರಣ್ಣ ನಗ್ತಾ ಇದ್ದಾರೆ. ರವಿ ಬ್ರೋ ಹಾಯ್ ಅಂತ ಮನು. ಲೈಕ್ ಕೊಡಿ ಗೈಸ್, ಕಮೆಂಟ್ ಮಾಡಿ. ಟೀ ಆಯ್ತಾ ಮನು ಅವರೇ? ರವೀಂದ್ರಣ್ಣ ಚಾಪರಿಯರ ದಾದೆತ್ತಳು ವೈರಲ್ ಆಂಡು ಅಂತ. ನೂದು ಜನ ವೈರಲ್ ಆಂಡಿದ್ದು ಬುಡ್ಲೇರು ವೈರಲ್ಗೆ. ನನ್ನನ್ನು ಓಡ್ಚಿ ಒಂದೆನ್ನ ಡೈಲಾಗ್ ಅತ್ತೆ ಹೋಕನೆ ಎನ್ನ ಡೈಲಾಗ್ ಪೂರ ಹಾಕುನು.
ಬಸವರಾಜ್ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಟೀ ಆಯಿತಾ? ಚಪಾತಿ ನಿಮಗೆ ಏನು ಟೀ? ನನಗೆನಾ? ನನಗೆ ಇವತ್ತು ರೊಟ್ಟಿ ಇತ್ತು. ನಾನು ನನಗೆನ್ಪು ಜೇರಿ ಏರ್ ಗೆನ್ಪು ಜೇರಿ ಗೆನ್ಪ. ಲೈಕ್ ಕೊಟ್ಟದ್ದಕ್ಕೆ ಥ್ಯಾಂಕ್ ಯು ಬಸವರಾಜ್ ಅವರೇ. ಅವು ಈರ್ನಲ್ಲ ಇವಿಡು ಈರೇ ನನಗೆನ್ಪು ಚಾರ್ ಪುಲ್ಲೆ ಇರೇಗ ಮಸ್ತ್ ಜನ ಎತ್ತಂಡ ಎಂಕಲ್ ನಗತ್ತೆ ಉಪ್ಪುಜಿ ಕೋರಿ ರೊಟ್ಟಿ ಅತ್ತತ್ತು ಕಪ್ಪ ರೊಟ್ಟಿ ಕೋರಿ ರೊಟ್ಟಿ ಅತ್ತು ಕಪ್ಪ ರೊಟ್ಟಿ. ಮತ್ತೆ ಮೇಡಮ್ ಹೇಳಬೇಕು ಬಸವರಾಜ್ ಅವರೇ, ಟೀ ಆಯಿತಾ ನಿಮ್ಮದು? ಟೀಗೆ ಎಂತೆತ್ತು ತಿಂಡಿ? ಜನ ಜಾಸ್ತಿ ಆಯ್ಲಕನೆ ನಮ್ಮನ್ನ ಗುರ್ತ ಕಮ್ಮಿ ಆಪುಂಡು ಅವು ಇರೇಗ ಮಹೇಶ್ ಅಣ್ಣ ಗುದ್ವದಲ್ಲಿ ನಮ್ಮ ಮಂಡಿ ಪೂರೈಕ್ಲ ಅಂದು ಮನ್ಲೆ ರವೀಂದ್ರಣ್ಣ ನೀರನ್ನು ಪಾಡುತ್ತಲಿ ಎಲ್ಲ ಹೋದ್ರಿ? ಹೋದ್ರಾ? ರವೀಂದ್ರಣ್ಣ ಮಹೇಶ್ ಅಣ್ಣ ದೂರ ಪೋಯರ? ಓಲಾರ್ ಮಾರ ದಾಂಡು ಎಂಕ ಪೋಡಿಗೆ ಹಾಪುಡು ಅಂದ ದಾಯಿಕ್ ಆಯ್ತು ತಾನೆ ಕಮೆಂಟ್ ಶೋ ಒಂದಿಜ್ಜಿ. ರವೀಂದ್ರಣ್ಣ ಥ್ಯಾಂಕ್ ಯು. ಜನರೇ ಬನ್ನಿ ಅಂತ ಹೇಳ್ತಿದ್ದಾರೆ. ರವೀಂದ್ರಣ್ಣ ನಮಕ್ ನಮ್ಮನ್ನಿಕಲಿ ಏರ್ಕೇನು ದಿನ ದೂರ ಇಜ್ಜಿ ಅಂದ. ಓಕೆ ಓಕೆ ಅಂದು ಮರೆ ಮನೊಂದ್ಲೇರು ಗುದ್ರದಲ್ಲಿ ಒಂತ ಜಾಗ್ರತೆ ಬೋಡು. ರಂಜಿತಣ್ಣ ಹಾಯ್ ಹಾಯ್. ಕೆಲವು ಜನಕ್ಕೆ ಸಪೋರ್ಟ್ ಜಾಸ್ತಿ ಮಾಡ್ತಂಡ ಕೊಂಬು ಹರ್ಕೊಂಡತ್ತೆ. ರವೀಂದ್ರಣ್ಣ ನಗ್ತಿದ್ದಾರೆ. ಕುಕ್ಕುಂಡೆ ಕುಕ್ಕಿಜ್ಜಿ ಕುಕ್ಕು ಕಾಲಿ ಬೊಕ್ಕ ಕೊಂಬು ಪೂರ ರಕ್ತದ ಹೋಗುಂಡು ಅಂದೆ ರಂಜಿತಣ್ಣ. ಚಾಂಡೆ ರಂಜಿತಣ್ಣ ಚಾಕ್ಲೇಟ್ ಉಂಡಾ? ಚಾಕ್ಲೇಟ್ ಇಲ್ಲಲ್ಲ, ಎಂತ ಮಾಡುದು? ಕುರುವೈ ಸುಕ್ಕೊಂಡು ಬೋಡ ಬರ್ತಿ ಬರ್ಚಿ ಲೈಕ್ ಕೊರಿಯ ಲೊಕೇಶನ್. ಹಾಯ್ ಹಾಯ್ ಥ್ಯಾಂಕ್ ಯು. ಬರ್ಸ ಉಂಡಾ? ಬರ್ಸ ಇಜ್ಜಿ ನಮಸ್ತೆ ನಮಸ್ತೆ ಲೊಕೇಶನ್ನ. ಲೊಕೇಶನ್ನ ಹಾಯ್ ಅಂತ ರವೀಂದ್ರಣ್ಣ. ಬೊಕ್ಕ ಆಗ್ಲೇಗೆ ಯೂಟ್ಯೂಬ್ ಬಿಡು ದಾಲ ಅಚ್ಚು ಮಲ್ಪರ ಅಪ್ಪುಜಿ. ನಮಸ್ತೆ ಲೋಕೇಶ್ ಅಣ್ಣ ಅಂತ ಮಹೇಶ್ ಅಣ್ಣ. ಲೋಹಿತ್ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಟೀ ಆಯಿತಾ? ವೀರ ಸಾವ್ಕಾರ್ ಅವರ ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು, ಸೇಮ್ ಟು ಯು.
ಲೈಕ್ ಡನ್, ಥ್ಯಾಂಕ್ ಯು. ಎಂಚೋಲ್ಲರ್ ಲೋಕೇಶ್ ಅಣ್ಣ ಅಂತ ಮಹೇಶ್ ಅಣ್ಣ. ಮೀನು ನಮಸ್ತೆ ಅಂತ ಲೋಕೇಶ್ ಅಣ್ಣ. ಲೋಹಿತ್ ಇರಿ, ನಿಮಗೆ ಬ್ಲೂ ಕೊಡುವ ಆಯಿತಾ. ಟೀ ಕುಡಿದ್ರಾ ಲೋಹಿತ್? ಮೀನು ನಮಸ್ತೆ ಅಂತ ಲೋಕೇಶ್ ಅಣ್ಣ. ಗಂಗಾಧರ್ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಲೈಕ್ ಕೊಡಿ ಗೈಸ್. ರಂಜಿತ್ ಅಣ್ಣ ದೂರ ಬಯರು ಬಲೆ ಪಾತಿರ್ಲೆ ಚಾ ಪರಿಹಾರ. ಹ್ಯಾಪಿ ಬರ್ತ್ಡೇ ಭಾಗ್ಯ ಅವರೇ. ಥ್ಯಾಂಕ್ ಯು ಲೋಹಿತ್. ಜಗ್ಗು ತುಳುನಾಡು ಹಾಯ್ ಹಾಯ್. ಎಂಚಲ್ಲರ್ ಜಗ್ಗಣ್ಣ ಚಾ ಪರಿಹಾರ ಸೂಪರ್ ಲೈವು, ಥ್ಯಾಂಕ್ ಯು. ಮಧ್ಯಾಹ್ನ 1 ಗಂಟೆಗೆ ಟುಗೆದರ್ ಲೈವ್ ಇದೆ, ಬನ್ನಿ ಎಲ್ಲರೂ. ಓಕೆ ಲೋಕೇಶ್ ಅಣ್ಣ. ಹಾಂ ಕುಡಿದೆ ಅಂತ ಲೋಹಿತ್ ಅವರು. ಗೋಂಕೂರ್ ಲೈವ್ ಅಂತ ಮಹೇಶ್ ಅಣ್ಣ. ನಾನು ಎಂತ ಗಂಧರ್ವನ. ಓಕೆ ಓಕೆ, ಸಾರಿ ನಾನು ಸ್ಪೆಲ್ಲಿಂಗ್ ನೋಡಿಲ್ಲ ಆಯಿತಾ. ಲೈಕ್ ಕೊಡೋದಿದ್ರೆ ಲೈಕ್ ಕೊಡಿ. ಯಾನ್ ಸೌಖ್ಯ ಇರು, ಯಾನ್ ಸೌಖ್ಯ ಚಾ ಪರಿಹಾರ ಇರೇ ಬ್ಲೂ ಕೊರಿಯಾವೆ. ನಾನು ಆರಾಮಾಗಿದ್ದೇನೆ, ನೀವೆಲ್ಲರೂ ಹೇಗಿದ್ದೀರಿ ಅಂತ ಲೋಕೇಶ್ ಅಣ್ಣ. ಹಳೆ ಗೊಜ್ಜು ತಂಗಳನ್ನ, ಅದು ಚಿತ್ರಾನ್ನ. ಹೌದಲ್ಲ ಹೋಯ್ತು. ನಿಮ್ಮದು ಲೈವ್ ಎಷ್ಟು ಗಂಟೆಗೆ ಹೇಳಿದ್ದು? 8:30 ಅಲ್ವಾ ಲೋಹಿತ್? ಅಂಗನವಾಡಿಗೆ ಪೋಲೆ ಸಂತೆ ಇರ್ಪೋಲೆ ಮಹೇಶ್ ಅಣ್ಣ. ಇತ್ತೆ ದಾದ ಚಾ ಮಾರ ನಾನು ಒಣಸು 1 ಗಂಟೆಗೆ ಆತಿ 11:45 ಆತು. 1 ಲೈಕ್ ಕೊಡೋಕ್ಕೆ ಆಗೋದು ಕೊಟ್ಟಿದ್ದೇನೆ. ಹೌದಾ, ಇನ್ನೊಂದು ಕೊಡ್ತೀರಾ? ಹೌದು ಅಂತ ಹೇಳ್ತಿದ್ದಾರೆ ಲೋಹಿತ್ ಅವರು. ಲೋಹಿತ್ ಬ್ರದರ್ ಹಾಯ್ ಅಂತ ಲೋಕೇಶ್ ಅಣ್ಣ. ಲೋಹಿತ್ ಅವರ ಲೈವ್ ಇದೆ 8:00 ಸಂಜೆ, ಅವರಿಗೆ ಕೂಡ ಸಪೋರ್ಟ್ ಮಾಡಿ ಆಯಿತಾ. ಹಾಗೆಯೇ ಲೋಕೇಶ್ ಅಣ್ಣನ ಲೈವ್ ಕೂಡ ಇದೆ, ಅವ್ರಿಗೆ ಕೂಡ ಸಪೋರ್ಟ್ ಮಾಡಿ. ಮಹೇಶ್ ಅಣ್ಣನ ಲೈವ್ ಇದೆ. ಪೆಪ್ಪರ್ ಮೀಟ ಎಲ್ಲ ಕೊರ್ಪೇರು ಅಂದೆ ಮಹೇಶ್ ಅಣ್ಣ ಗೊತ್ತೇಜ್. ಹಾಯ್ ಲೋಕೇಶ್ ಬ್ರೋ ಅಂತ ಲೋಹಿತ್ ಅವರು. ಇರ್ನ ಒಲ್ಪ ಪುಂಡೂರು ಎನ್ನ ಕಾರ್ಕಳ ಜಗ್ಗು ಬ್ರದರ್ಸ್ ಈರ್ನ ಒಲ್ಪ. ಅಯ್ಯೋ ಪರವಾಗಿಲ್ಲ, ಫ್ರೀ ಇದ್ದರೆ ಬನ್ನಿ ಫ್ರೆಂಡ್ಸ್ ಅಷ್ಟೇ. ಹೌದು, ಫ್ರೀ ಇದ್ದರೆ ಮಾತ್ರ ಹೋದ್ರಾಯ್ತು. ಮಹೇಶ್ ಅಣ್ಣ ಲೈವ್ ಟೈಮ್ ಎಷ್ಟು ಅಂತ ಕೇಳ್ತಿದ್ದಾರೆ ಲೋಕೇಶ್ ಅಣ್ಣ. ಎನ್ನ ಪುತ್ತೂರು ಅಂದೆ. ಓಕೆ ಓಕೆ. ವಿಮಲಾ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಟೀ ಆಯಿತಾ? ಲೈಕ್ ಡನ್, ಥ್ಯಾಂಕ್ ಯು. ಯಾನ್ ಲೈವ್ ಮಲ್ಪುಜಿ ನೇರ ಪ್ರಸಾರ ಮಲ್ಪುನ ಅಂತ ಮಹೇಶ್ ಅಣ್ಣ. ಸೂಪರ್ ಲೈವು, ಥ್ಯಾಂಕ್ ಯು. ಟೀ ಆಯಿತಾ ವಿಮಲಾ ಅವರೇ? ಮಹೇಶ್ ಅಣ್ಣ ಲೋಶಿಕ ID ಒಂಜಿ ಕಮೆಂಟ್ ಹಾಕಿ ಅಂತ ಲೋಕೇಶ್ ಅಣ್ಣ. ವಿಮಲಾ ಸಿಸ್ ಹಾಯ್ ಅಂತ ಲೋಹಿತ್ ಅವರು. ಓಕೆ ಅಂತ ಮಹೇಶ್ ಅಣ್ಣ. ಟಿಫನ್ ಆಯಿತು. ಹೌದಾ, ಎಂತೆತ್ತು ಟಿಫನು? ಹಾಯ್ ಲೋಹಿತ್ ಬ್ರದರ್ ಹೇಗಿದ್ದೀರಾ ಅಂತ ಕೇಳ್ತಿದ್ದಾರೆ ವಿಮಲಾ ಸಿಸ್. ಬಿರೋಸಣ್ಣ ಹಾಯ್ ಹಾಯ್. ಎಂಚಲ್ಲರ್ ಚಾಂಡೆ. ನಾನು ಆರಾಮ, ನೀವು ಹೇಗಿದ್ದೀರಾ ಅಂತ ಕೇಳ್ತಿದ್ದಾರೆ ಲೋಹಿತ್. ಹಾಯ್ ಮುದ್ದು ಬಂಗಾರ. ವಿರೋಸಣ್ಣ ಚಾಂಡೆ, ದೋಸೆ ಚಟ್ನಿ ಆಲೂಗಡ್ಡೆ ಪಲ್ಯ. ಹೌದಾ, ಗೋಲ್ಡ್ ಅಂತ ಹೇಳ್ತಿದ್ದಾರೆ ಮಹೇಶ್ ಅಣ್ಣ.
ಮೋನೋ. ಹೌದಾ, ಮೋನ ಆಯ್ತಾ? ಯಾರು? ಜನರೇಷನ್ 2025. ಹಾಯ್ ಹಾಯ್, ಹೇಗಿದ್ದೀರಾ? ನೋನ ಎಣ್ಣವ ನಿಮ್ಮ ಮಂಡಿ. ನಮ್ದು ಇವತ್ತು ಕಪ್ಪೆ ಕಬಾಬ್ ಜಿರಲೆ ದೋಸೆ ಹಲ್ಲಿ ಚಟ್ನಿ ಸಿಹಿ. ಉಷಾ ಅಂತ ಹೇಳ್ತಿದ್ದಾರೆ ಮಹೇಶ್ ಅಣ್ಣ. ಎಂತ ಲೋಯ್ತದು, ಗೋಲ್ಡ್ ಅಂತ ಹೇಳ್ತಿದ್ದಾರೆ ಮಹೇಶ್ ಅಣ್ಣ. ನಾನು ಮಧ್ಯಾಹ್ನ ಊಟ ಮಾಡಬೇಕು. ದುರ್ಸೀರ್ ಸೂಪರ್, ಥ್ಯಾಂಕ್ ಯು. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಗೈಸ್. ಗುಮ್ಮ ಲೈವ್. ಹೌದಾ, ಗುಮ್ಮ ಉಂಟಾ? ಎಲ್ಲಿ? ಮತ್ತೆ ಸಿಗ್ತೀನಿ ಭಾಗ್ಯ ಅವರೇ, ಬಾಯ್. ಓಕೆ ಲೋಹಿತ್ ಅವರೇ, ಬಾಯ್ ಬಾಯ್. ಗುಮ್ಮೆ ಲೈವ್ ನಮ್ಮ ಮಂಡೆ. ಸಪೋರ್ಟ್ ಮೆಸೇಜ್ ಓ ಸಂತ. ಓಕೆ, ಇರಲಿ. ಸಂಜೆ ನಾನು ಕೂಡ ಹಾಕ್ತೇನೆ ಆಯಿತಾ, ಸಪೋರ್ಟ್ ಮೆಸೇಜ್. ಬನ್ನಿ ಗೈಸ್, ಕಮೆಂಟ್ ಹಾಕಿ. ಸೂಪರ್, ಥ್ಯಾಂಕ್ ಯು. ದಾದ ಕಜಿಪ್ಪೆ ಒಂದು ಚಿನ್ನ ಮೀನು ಬೂತಾಯಿ ಎಲ್ಲ ಉಂಡರಿ ದಾದಿ ಎಲ್ಲ ಉಂಡರಿ ತಗಡು ಬೆಚ್ಚ ಏರೆಗು. ಹಾಯ್ ಶ್ವೇತ ಸಿಸ್, ಹಾಯ್ ಹಾಯ್, ಹೇಗಿದ್ದೀರಾ? ಟೀ ಆಯ್ತಾ ನಿಮ್ಮದು? ಚಾ ಆತು ಜಿಮ್ಮಾರ. ಈರು ಮಧ್ಯಾಹ್ನ ಬರಲಿ ಬಿರುವ ಸಣ್ಣ ಕಜಿಪ್ಪು ಏಪ ಮಾಡ್ತೀನಿ. ಕಜಿಪ್ಪು ಕೋಡದ ಕಜಿಪ್ಪು ಇನಿಕ್ ಯಾರು ರಜೆ ಅಂದೆ ಮರಣಿ ಉಂಡರಿ. ಈರು ಏನೋ ಅನ್ನೋದಿಲ್ಲ. ಒಂದು ನಿಮಿಷ ಮಿತ್ತದ ಮೆಸೆತುಪ್ಪೆ ಎಲ್ಲೇ ಉಂಡರೆ ಪಂಡ ಎಂಚಿನಿ ಗುಮ್ಮು ಅవి ಎಂಚಿನಿ ಗುಮ್ಮು ಕಜುಪು ಕೋಡೆ ದಾಯಿ ಮಾಡ್ತೀನಿ ಒಣಸ್ ಮಲ್ಪರ ಕೋಡೆ. ಸೂಪರ್, ಥ್ಯಾಂಕ್ ಯು ಮಹೇಶ್ ಅಣ್ಣ. ನಾನ್ಸೆನ್ಸ್. ಅಯ್ಯೋ ದೇವರೇನೆ. ಓ ಗೈಸ್ ಬನ್ನಿ, ಕೋಡೆ ಒಣಸ್ದಾಯ ಮಲ್ಪುನು ಬಂಜಿ ಕೇನಿಜ್ಜಿ ಬಡವಾಂಡ್ ಒಣಸ್ ಮಲ್ತ ಡೋಂಗ್ರಿ ಲೈಫ್. ಮಹೇಶ್ ಅಣ್ಣ ನೀರ್ನ ಕಣ್ಣು ಪೂರ್ಲು ತುಲಿ ಮುದ್ದು ಫೇಸ್ ಲೈವ್ ಬಲೆ ಇಜ್ಜಿ ಬಿರುವ ಸಣ್ಣ. ಅಶ್ವಕ್ಕ ಹಾಯ್ ಹಾಯ್, ಹೇಗಿದ್ದೀರಾ ಅಶ್ವಕ್ಕ? ಬೇಲೆ ಉಂಡು ಟಾಟಾ. ಓಕೆ ಮಹೇಶ್ ಅಣ್ಣ, ಟಾಟಾ. ಲೈಕ್, ಥ್ಯಾಂಕ್ ಯು ಅಶ್ವಕ್ಕ. ಅಶ್ವಸಿ ಸಾಯಿ ಅಂತ ರವೀಂದ್ರಣ್ಣ ಓಲಿತ್ತಾರೆ, ಓಲ್ ತಪ್ಪದು ಕುಲ್ದಿತ್ತಾರೆ. ನಮಸ್ತೆ ಅಶೋಕ ಅಂತ ಮಹೇಶ್ ಅಣ್ಣ. ರವಿ ಅಣ್ಣ ನಮಸ್ತೆ ಅಂತ ಅಶೋಕ. ಬಿರ್ವಸ್ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಬಂಜಿಗೆ ದಾಯಗು ಬಡವಪ್ಪುಂಡು ಅವು ಬಂಜಿಡನಿಕೆ ನೋಡಿ. ಮಹೇಶ್ ಅಣ್ಣ ನಮಸ್ತೆ ಅಂತ ಅಶೋಕ. ಯಾನು ಸೈಯಡ್ ದುಂಬು ತೂಕ ಒಂದು ಆಸೆ ನಮ್ಮ ಮಂಡೆ ದಾದ ಪಾತಿರ್ ನೀರು ಕಾಂಡೆ ನೀರು ತೂಲೆ ಇರೇನು.
ಬಂಜಿಡ ಏರ್ಕೇನು ಅಯ್ಯೋ ಜಗ್ಗಣ್ಣ ಹಾಯ್ ರವೀಂದ್ರ ಬ್ರೋ ಅಂತ ಬಿರೋಸಣ್ಣ. ಬಂಜಿಗೆ ಬಡವಾದರೆ ಗಂಜಿ ಉಣ್ಣಬೇಕು. ಹೌದಾ ಅಶ್ವಕ್ಕ? ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಸೂಪರ್, ಥ್ಯಾಂಕ್ ಯು ರವೀಂದ್ರಣ್ಣ. ಅಯ್ಯೋ ಪಂಡ ದಾದ ದಾದೊಂದು ನೋಡಿ ಹೆಂಗೆ ಗೊತ್ತಾಗ್ಬಿಟ್ಟು ಇದು ಎಡ್ಡೆ ಕಾಮಿಡಿ ಮಾಡ್ಕೋರು. ಎಂಕು ಗೊತ್ತಾಪುಜಿ ಬಂಡ ಎಂಕು ಗೊತ್ತಾಪುಜಿಂದ ಅರ್ಥ. ಯಾನು ಮಧ್ಯಾಹ್ನ ಒಣಸ್ ಮಲ್ಪೆ ಅಂದ ರವೀಂದ್ರಣ್ಣ. ಇದು ಬೈಯಾಡು ಒಣಸ್ ಮಲ್ಪರ ಗಾಡಜ್ಜಿ ಚಾ ಪರಿಯಾರ ಏರಿನ್ಕೇನೊಂದುಲ್ಲಾರು ತಿನ್ನನಾ ಯಾನ್ ಚಾ ಪರ್ತೆ ರೊಟ್ಟಿ ತಿಂತೆ ಬುತ್ತಿಗಿಲ ರೊಟ್ಟಿ ಏನಿ ಒಣಸಿಜ್ಜಿ. ಲೈಕ್ ಕೊಡಿ ಗೈಸ್, ಕಮೆಂಟ್ ಹಾಕಿ. ಜಗ್ಗಣ್ಣ ಈರ್ನ ಲೈವ್ 8 ಗಂಟೆಗೆ ಅವೇ ದಾದ ಈರ್ನ ಲೈವ್ 8 ಗಂಟೆಗೆ ಮನ್ಲೆ ಈರ್ಕೆನ್ನೆ ಕ್ವಶನ್ ಪೂರ ಅವಳು ಬತ್ತೆ ಹಂಗೇನು. ಸೂಪರ್ ಸೂಪರ್, ಥ್ಯಾಂಕ್ ಯು ರವೀಂದ್ರಣ್ಣ. ಈರ್ ಪಟ ಪಟ ಆನ್ಸರ್ ಮಾಡ್ಕೊಡಿರಿ. ಲೈಕ್ ಥ್ಯಾಂಕ್ ಯು ಬಿರೋಸಣ್ಣ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಎಲ್ಲಿ ಹೋದ್ರು ಎಲ್ಲ ಮಾಯ. ಎನ್ನ ಲೈವ್ ಮಲ್ಪುಜಾನ ಎನ್ನ ಬುಡದಿನ ಲವ್ ಮಾತ್ರ ಮಲ್ಪುನು ಅಂದ ಅಂದೆ. ಶಿವರಾಮ್ ಅವರೇ ಹಾಯ್ ಹಾಯ್. ಭಾಗ್ಯ ಅವರೇ ಹಾಯ್. ಸೊಲ್ಮೇಲು ಇರ್ ತುಳುತ್ತಾರ ಹಾಯ್ ಹಾಯ್. ಎಂಚೊಲ್ಲರು ಚಾ ಪರಿಯಾರ ದಾದಿತ್ತನ್ ಚಾಕ್. ಹಾಯ್ ಹಾಯ್, ಲೈಕ್ ಕೊಡಿ ಗೈಸ್. ಟೀ ಆಯಿತಾ ನಿಮ್ಮದು? ಊಟ ಮಾಡಿದ್ರಾ? ಎಂತ ಇತ್ತು ಊಟಕ್ಕೆ? ಎಂತಿತ್ತು? ಆಮೇಲೆ ತಿಂಡಿ ಎಂತಿತ್ತು? ಕೆಲವರು ಊಟ ಮಾಡಲ್ಲ, ಕೆಲವರು ತಿಂಡಿ ತಿಂತಾರೆ. ಹಾಗಾಗಿ ಸತೀಶ್ ಅಣ್ಣ ಹಾಯ್ ಹಾಯ್. ಲೈಕ್ ಕೊಡದವ್ರು ಲೈಕ್ ಕೊಡಿ. ಸತೀಶ್ ಅಣ್ಣ ಟೀ ಆಯಿತಾ? 12ನೇ ಲೈಕ್ ಡನ್, ಥ್ಯಾಂಕ್ ಯು. ಚಕ್ಕುಲಿ ಲೈವ್ ಇರ್ನ ಮಂಡೆ ನನ್ನ ಎನ್ನ ವಿಡಿಯೋ ತೂಂಡ ಮಾತ್ರ ಲೈವ್ ಜಾಯಿನ್ ಆಪುನಿ ಎಂಚಿನಿ. ಥ್ಯಾಂಕ್ ಯು ಸತೀಶ್ ಅಣ್ಣ, ಹಾರ್ಟ್ ಕೊಡ್ತಿದ್ದೀರಾ. ಲೈಕ್ ಯಾರು ಕೊಡಬೇಡಿ ಅಂತ ಮಹೇಶ್ ಅಣ್ಣ. ಹೌದಾ, ಓಕೆ ಪರವಾಗಿಲ್ಲ, ಲೈಕ್ ಕೊಡದಿದ್ರಿ. ನಾನು ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ ಸತೀಶ್ ಅಣ್ಣ. ಲೈಕನ್ನು ಕೊಂಡೋಗಿ ನೀವು ಉಪ್ಪಿನಕಾಯಿ ಹಾಕಿ ಆಯಿತಾ. ಕೊರಡೆ ಅಂತ ಮಹೇಶ್ ಅಣ್ಣ. ಅರ್ಥ ಆಯ್ತಾ ಇಜ್ಜಿ ಇರ್ ಕುಡರ ಬಂದ್ಲೆ ಒಂದು ಕಮ್ಮಿದತ್ತ ಅಂತ ಮಹೇಶ್ ಅಣ್ಣ. ಸಂತೆಗೆ ಸಂತೆರ್ನ ಅಜ್ಜಿರ್
ರವೀಂದ್ರಣ್ಣ ನಗ್ತಾ ಇದ್ದಾರೆ. ಇದು ಬಡ್ಡಿ ಅಸಲೆಲ್ಲ ಸಂಜೆ ತೆಗಿತೇನೆ ಆಯಿತಾ. ಮಾವಿನಕಾಯಿಯಲ್ಲಿ ಉಪ್ಪಿನಕಾಯಿ ಹಾಕೋದು ಹೌದು ಸತೀಶ್ ಅಣ್ಣ. ಈಗ ಲೈಕ್ ಕೊಂಡೋಗಿ ಉಪ್ಪಿನಕಾಯಿ ಹಾಕ್ತಾರಂತೆ. ಸತೀಶ್ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಹಾಯ್ ಜಗ್ಗು ಅಣ್ಣ ಅಂತ ಮಹೇಶ್ ಅಣ್ಣ. ನಾನ ಎನ್ನ ವಿಡಿಯೋ ತೂಂಡ ಮಾತ್ರ ಇರ್ನ ಲೈವ್ ಜಾಯಿನ್ ಹಾಕುನ. ಓ ಅಂಚನಾ, ಓಕೆ ಓಕೆ. ಇರ್ನ ತುಪ್ಪೆ ವಿಡಿಯೋ ತುಪ್ಪೆ ಇರು ಎನ್ನ ವಿಡಿಯೋ ಗಂಜಿ ಕಮೆಂಟ್ ಪಾಡ್ಲವೆ. ಹಾಯ್ ರವೀಂದ್ರ ಅಂತ ಸತೀಶ್ ಅಣ್ಣ. ಹಾಯ್ ಕಾರ್ಕಳ ಬ್ರೋ ಅಂತ ಜಗ್ಗು ಅಣ್ಣ. ಚಾ ಪರಿಯ ತಿಂಡಿ ಇಡ್ಲಿ ಬೊಕ್ಕ ರಾತ್ರಿ ಉದ್ದಿನ ಕೋರಿಗಸಿ ಇಂಚಿನ ಕೋರಿಗಸಿ ಇತ್ತಂడి. ಓಕೆ ಓಕೆ. ಹಾಯ್ 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 ಸಿಸ್ಟರ್. 12ನೇ ಲೈಕ್ ಡನ್, ಥ್ಯಾಂಕ್ ಯು. ಟೀ ಆಯಿತಾ? ಕನ್ನಡ ಸಂಕಲ್ಪ. ಹಾಯ್, ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ನಾವು ಏನು ಬೇಕಾದರೂ ಹಾಕ್ತೇವೆ, ನಿಮಗೆ ಯಾಕೆ ಕುರುಬೈ ಅಂತ ಹೇಳ್ತಿದ್ದಾರೆ ರಮೇಶ್. ಸೂಪರ್ ಸೂಪರ್, ಥ್ಯಾಂಕ್ ಯು ರವೀಂದ್ರಣ್ಣ. ಗಾಯತ್ರಿ ಸಿಸ್ ಹಾಯ್. ಎಂಚಲ್ಲರ್ ಚಾಪರಿಯರ ಗಾಯತ್ರಿ ಸಿಸ್ ಹಾಯ್ ಅಂತ ರವೀಂದ್ರಣ್ಣ. ಕನ್ನಡ ಸಂಕಲ್ಪ ಅವರೇ, ನಿಮ್ಮದು ಹೆಸರು ಹೇಳಿ, ಇದ್ದೀರಾ? ಹಾಯ್ ರವಿ ಬ್ರೋ ಅಂತ ಹೇಳ್ತಿದ್ದಾರೆ ಗಾಯತ್ರಿ ಸಿಸ್. ಇರು ಚಾ ಪರಿಹಾರ ಅದಾದ ತಿಂಡಿಗೆ ಏನಂದ್ಲಾರ ಎಂಕ್ ರೊಟ್ಟಿ ಇತ್ತಂಡಿಗೆ. ದಯವಿಟ್ಟು ಯಾರು ಲೈಕ್ ಕೊಡಬೇಡಿ ಅಂತ ಮಹೇಶ್ ಅಣ್ಣ. ಅದನ್ನು ಪಿನ್ ಮಾಡಬೇಕಾ ಮಹೇಶ್ ಅಣ್ಣ? ನೀವು ಹಾಕಿದ ಕಮೆಂಟನ್ನು ಪಿನ್ ಮಾಡಬೇಕಾ? ಶ್ರೀಲತಾ ಅವರೇ ಹಾಯ್ ಹಾಯ್. ನೀವು ಮಂಗಳೂರಾ? ಹೌದು, ನಾವು ಮಂಗಳೂರು. ಇದು ನೋಡುವ ಹಾಗೆ ಇಲ್ಲ ಅಂತ ಹೇಳ್ತಿದ್ದಾರೆ ಮಹೇಶ್ ಅಣ್ಣ. ಲೈಕ್ ಕೊಡಿ ಗೈಸ್. ಹಾಯ್ ಅಂತ ಶ್ವೇತ ಸಿಸ್ ಹೇಳ್ತಿದ್ದಾರೆ ಹಾಯ್. ಓ ಗೈಸ್ ಬನ್ನಿ, ಇಲ್ಲಿ ನೋಡಿ ಒಂದು ಕೋತಿ ಉಂಟು, ಇಲ್ಲಿ ಒಂದು ಕೋತಿ ಉಂಟು. ಯಾನ ಕೃಷ್ಣ ಬ್ರೋನ ಲೈವ್ಗೆ ಹೋದು ಬತ್ತೆ ಅವಳು ಕೃಷ್ಣ ಬ್ರೋ ನಿದ್ರೆ ಮತ್ತು ಉಜ್ಜುಟು ಅಂದ ನಿದ್ರೆ ಹಿಡಿತೀರಾ? ಮುದ್ದು ತಂಗಿ ಎಲ್ಲರೂ ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ ಸತೀಶ್ ಅಣ್ಣ. ಹಾಯ್ ಕಾರ್ಕಳ ಬ್ರೋ ಅಂತ ಗಾಯತ್ರಿ ಸಿಸ್. ಹಾಯ್ ಶ್ವೇತ ತಂಗಿ ಅಂತ ಸತೀಶ್ ಅಣ್ಣ. ಹಾಯ್ ಜಗ್ಗು ಬ್ರೋ ಅಂತ ಗಾಯತ್ರಿ ಸಿಸ್. ಆರ್ದೂರ ಪೋಯರು ಆರು ಮಾಯಿ ಕಾಯರ. ಹಾಯ್ ಅಣ್ಣ ಅಂತ ಶ್ವೇತ ಸಿಸ್. ಜಗ್ಗು ಅಣ್ಣ ಮಾಯ ಆದ್ರು. ಬಲೆ ಬಲೆ ಫ್ರೆಂಡ್ಸ್ ಒಲ್ಲರು ಪಾತಿರ್ಲಿ. ಅಣ್ಣ ಊಟ ಆಯ್ತಾ ಅಂತ ಶ್ವೇತ ಸಿಸ್. ಪಾತಿರ್ಲಿ ಗೈಸ್. ಸೂಪರ್ ಲೈವ್ ಅಂತ ಸತೀಶ್ ಅಣ್ಣ. ರವಿ ಬ್ರೋ ಟಿಫಿನ್ ಆಂಡೆ ಅಂತ ಗಾಯತ್ರಿ ಸಿಸ್. ಅಶು ಸಿಸ್ ಒಲ್ಲೇರು ಆ ರೆಕಾರ್ಡ್ ಬತ್ತು ಪೋಯಿರಿ. 3 ಗಂಟೆಗೆ ಲೈವ್ ಇರುತ್ತೆ ಆಯಿತಾ. ಫ್ರೀ ಇದ್ದರೆ ಬಂದು ಸಪೋರ್ಟ್ ಮಾಡಿ ಲೈವಿಗೆ. 3 ಗಂಟೆಗೆ ಯಾನ್ ಲೈಕ್ ಕೊರಿಯ 11ನೇ ಲೈಕ್. ಥ್ಯಾಂಕ್ ಯು ಶಿವರಾಮ್. ಅಂಚನೆ ಚಾನಲ್ ಸಬ್ ಮಲ್ದು ಜರಡ ಸಬ್ ಮಲ್ತೊನ್ಲೆ. 3 ಗಂಟೆಗೆ ಲೈವ್ ಇಪ್ಪುಂಡು ಫ್ರೀ ಇತ್ತಂಡ ಬಲ್ಲೆ. ಹಾಯ್ ಗಾಯ್ ಅಂತ ಹೇಳ್ತಿದ್ದಾರೆ ಜಗ್ಗು ಅಣ್ಣ. ತಂಗಿ ಟಿಫನ್ ಆಯಿತು, ಊಟ 2 ಗಂಟೆಗೆ. ಹೌದಾ ಸತೀಶ್ ಅಣ್ಣ? ಹಾಯ್ ಉಲ್ಲರ ಊರುಡು ಜಗ್ಗು ಬ್ರೋ ಅಂತ ಗಾಯತ್ರಿ ಸಿಸ್.
ಯಾರಿದ್ದೀರಾ ಕಮೆಂಟ್ ಹಾಕಿ. ಮತ್ತೆ ನಿಮ್ಮದೇನು ತಿಂಡಿ? ನನಗೆ ರೊಟ್ಟಿ ಇತ್ತು ಸತೀಶ್ ಅಣ್ಣ, ರೊಟ್ಟಿ. ಥ್ಯಾಂಕ್ ಯು ಸತೀಶ್ ಅಣ್ಣ. ನಗ್ತಿದ್ದಾರೆ, ಕಾಫಿ ಕೊಡ್ತಿದ್ದಾರೆ, ನಮಸ್ತೆ ಅಂತ ಹೇಳ್ತಿದ್ದಾರೆ. ಮಾವಿನ ಹಣ್ಣು, ಕಿರೀಟ ಕೊಡ್ತಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸತೀಶ್ ಅಣ್ಣ ಥ್ಯಾಂಕ್ ಯು. ಸೂಪರ್ ಸೂಪರ್ ಅಂತ ಶ್ವೇತಾ ಸಿಸ್, ಥ್ಯಾಂಕ್ ಯು ಶ್ವೇತಾ ಸಿಸ್. ಥ್ಯಾಂಕ್ ಯು ಸತೀಶ್ ಅಣ್ಣ. ಶ್ವೇತಾ ಸಿಸ್ ಥ್ಯಾಂಕ್ ಯು. ಅಂದು ಕಿರೀಟ ಇಜ್ಜಿ ಏರೆಗ್ಲದಾನೆ ಗೊತ್ತು ಜಿ. MK ಅವರೇ ಹಾಯ್ ಹಾಯ್ ಸಿಸ್ಟರ್ ನಮಸ್ಕಾರ ಅಂತ ಹೇಳ್ತಿದ್ದಾರೆ. ನಮಸ್ಕಾರ. ಟೀ ಆಯಿತಾ ನಿಮ್ಮದು? ಸತೀಶ್ ಅಣ್ಣ ಥ್ಯಾಂಕ್ ಯು. ಲೈಕ್ ಡನ್. ಥ್ಯಾಂಕ್ ಯು MK ಅವರೇ. ಚಾನಲ್ ಸಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ ಮಾಡ್ಕೊಳ್ಳಿ. ಹಾಗೆ 3 ಗಂಟೆಗೆ ಲೈವ್ ಇರುತ್ತೆ, ಫ್ರೀ ಇದ್ದರೆ ಬನ್ನಿ. ತಂಗಿ MKಗೆ ಬ್ಲೂ ಕೊಡಿ. ಓಕೆ ಓಕೆ. ಗಾಯಿ ಎಲ್ಲ ಉಂಡರ ಅಂತ ಕೇಳ್ತಿದ್ದಾರೆ ಜಗ್ಗು ಅಣ್ಣ. ಹೊಟ್ಟೆ ನೋಡಿ MK ಬ್ರೋ ನಮಸ್ತೆ ಅಂತ ಹೇಳ್ತಿದ್ದಾರೆ ಜಗ್ಗು ಅಣ್ಣ. ಹಾಯ್ MK ಅಂತ ಸತೀಶ್ ಅಣ್ಣ. ಸಬ್ಬಾಗಿದೆ ಹಾಗೂ ಕಮೆಂಟ್ಸ್ ಹಾಕಿದ್ದೇನೆ ಸಿಸ್ಟರ್. ಓಕೆ ಓಕೆ ಮತ್ತೆ ನೋಡ್ತೇನೆ ಆಯಿತಾ. ಓಕೆ ಸಹೋದರಿ ಸಬ್ ಮಲ್ತೆ ಫ್ರೀ ಇತ್ತು, ನಮ್ಮ 3 ಗಂಟೆ ಲೈವ್ ಬರ್ತೆ. ಓಕೆ ಥ್ಯಾಂಕ್ ಯು ಶಿವರಾಮ್ ಅವರೇ. ದಾದ ಜಗ್ಗು ಬ್ರೋ ಅರ್ಥ ಆತು ಜಿ ಪನೊಂದು ಗಾಯತ್ರಿ ಸಿಸ್ ಎಂಕ್ಲೆ ಕಡ ರಂಚನೆಗೆ ಎನ್ನಿ. ಜಗ್ಗು ನಮಸ್ತೆ ಅಂತ MK ಅವರು. ಸತೀಶ್ ಅಣ್ಣ ಥ್ಯಾಂಕ್ ಯು. ಸೂಪರ್ ಲೈವ್ ಥ್ಯಾಂಕ್ ಯು MK ಅವರೇ. ಸತೀಶ್ ಅಣ್ಣ ಅದೆಂತ ಚಿಟ್ಟೆನಾ ಹೂವ? ಶುಭವಾಗಲಿ. ಥ್ಯಾಂಕ್ ಯು. ಜಯವಾಗಲಿ. ಐಸ್ ಕ್ರೀಮ್ ಕೊಡ್ತಿದ್ದಾರೆ ಸತೀಶ್ ಅಣ್ಣ. ಟಾಟಾ ಅಂತ ಮಹೇಶ್ ಅಣ್ಣ. ಟಾಟಾ ಮಹೇಶ್ ಅಣ್ಣ ಒಳ್ಳೇದಾಗಲಿ. ಹೂ ಕೊಡ್ತಿದ್ದಾರೆ ಸತೀಶ್ ಅಣ್ಣ. ಕನಸು ನನಸಾಗಲಿ. ಸೂಪರ್ ಥ್ಯಾಂಕ್ ಯು. ಗುಡ್ ಸೂಪರ್ ಗುಡ್ ನೈಸ್. ಕಾರ್ಕಳ ಬ್ರೋ ಉಲ್ಲಾರ ಉಡು ಅಂತ ಗಾಯತ್ರಿ ಸಿಸ್. ಸೂಪರ್ ಗುಡ್ ಅಂತ MK ಅವರು. ನೈಸ್ ಸೂಪರ್ ಥ್ಯಾಂಕ್ ಯು. ಗುಡ್ ನೈಸ್. ಥ್ಯಾಂಕ್ ಯು MK ಅವರೇ. ನಿಮ್ಮದು ಲೈವ್ ಉಂಟಾ? ಲೈವ್ ಇದ್ದರೆ ಹೇಳಿ ಆಯಿತಾ. ಪ್ಲೀಸ್ ಗಿವ್ ಲೈಕ್ ಟು ದ ಲೈವ್ ಅಂತ ಹೇಳ್ತಿದ್ದಾರೆ MK ಅವರು. ಕೇಶವಣ್ಣ ಹಾಯ್ ಲೈಕ್ ಡ್ಯಾನ್ಸ್ ಸಿಸ್ಟರ್. ಥ್ಯಾಂಕ್ ಯು ಕೇಶವಣ್ಣ. ಚಾಪಾರ. ಥ್ಯಾಂಕ್ ಯು MK ಅವರೇ.
ಯಾವಾಗಲಾದರೂ ಒಮ್ಮೆ ಲೈವ್ ಮಾಡ್ತೀನಿ. ಹೌದಾ? ಓಕೆ ಓಕೆ. ಟೈಮಿಂಗ್ಸ್ ಎಷ್ಟು? ಲೈವ್ ಟೈಮ್ ಹೇಳಿ. ಫ್ರೀ ಇದ್ದರೆ ಜಾಯ್ನ್ ಆಗ್ತೇನೆ. ಸೂಪರ್ ಗುಡ್ಡು, ಥ್ಯಾಂಕ್ ಯು. ನೈಸ್. ಮಧ್ಯಾಹ್ನ 1 ಗಂಟೆಗೆ ಆ ಸಮಯ. ಓಕೆ ಓಕೆ, ಜಾಯ್ನ್ ಆಗ್ತೇನೆ, ಫ್ರೀ ಇರುತ್ತೆ. ಇವತ್ತು ಮಾಡ್ತೀರಾ? ಇವತ್ತು ಲೈವ್ ಮಾಡೋದಿದ್ರೆ ಹೇಳಿ. ಸೂಪರ್ ಗುಡ್, ಥ್ಯಾಂಕ್ ಯು. ಅಶ್ವಕ್ಕ ಬನ್ನಿ. ನೈಸ್ ಅಂತ ಹೇಳ್ತಿದ್ದಾರೆ, ಥ್ಯಾಂಕ್ ಯು. ನೋಟಿಫಿಕೇಷನ್ ಆಲ್ ಅಂತ ಮಾಡ್ಕೊಳ್ಳಿ ಸಿಸ್ಟರ್. ಯಾವಾಗಾದರೂ ಲೈವ್ ಮಾಡಿದರೆ ನೋಟಿಫಿಕೇಷನ್ ಬರುತ್ತೆ. ಹಾಂ ಹೌದು, ಆನ್ ಮಾಡ್ತೇನೆ. ಸೂಪರ್ ಗುಡ್, ನೈಸ್, ಥ್ಯಾಂಕ್ ಯು. ಎಲ್ಲ ಹೋದ್ರ ಅಂತ. ಸೂಪರ್, ಥ್ಯಾಂಕ್ ಯು. ನೈಸ್. ಬ್ಯೂಟಿಫುಲ್, ಎಕ್ಸಲೆಂಟ್. ಥ್ಯಾಂಕ್ ಯು ಎಂ ಕೆ ಅವರೇ. ಥ್ಯಾಂಕ್ ಯು ಸಪೋರ್ಟ್ ಮೆಸೇಜ್ಗೆ, ಥ್ಯಾಂಕ್ ಯು. ಗೋಪಾಲ್ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಲೈವ್ಗೊಂದು ಲೈಕ್ ಕೊಡಿ. ಥ್ಯಾಂಕ್ ಯು ಎಂ ಕೆ ಅವರೇ. ಗುಡ್, ಸೂಪರ್, ನೈಸ್, ಥ್ಯಾಂಕ್ ಯು. ಥ್ಯಾಂಕ್ ಯು.
ಸಪೋರ್ಟ್ ಮೆಸೇಜ್ಗೆ ಥ್ಯಾಂಕ್ ಯು. ಥ್ಯಾಂಕ್ ಯು ಎಮ್ ಕೆ ಅವರೇ. ಸೂಪರ್ ಗುಡ್. ನಿಮ್ಮ ಕಡೆ ಮಳೆ ಉಂಟಾ? ಗುಡ್. ಮಳೆ ಇಲ್ಲ. ಹೌದಾ? ಶ್ವೇತಾ ಸಿಸ್ ಥ್ಯಾಂಕ್ ಯು. ಸೂಪರ್ ಅಂತ ಹೇಳ್ತಿದ್ದೀರಾ, ಥ್ಯಾಂಕ್ ಯು. ಸೂಪರ್, ಥ್ಯಾಂಕ್ ಯು. ನೈಸ್, ಗುಡ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನೈಸ್, ಗುಡ್, ಸೂಪರ್. ಹಾಯ್ ಹಾಯ್ ಸಿಸ್. ಗುಡ್, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ರವೀಂದ್ರಣ್ಣ. ಸೂಪರ್, ಥ್ಯಾಂಕ್ ಯು, ಗುಡ್. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ರಂಜಿತ್ ಅಣ್ಣ ಉಲ್ಲಾರ. ಶ್ವೇತಾ ಸಿಸ್ ಥ್ಯಾಂಕ್ ಯು. ಹಾಯ್ ಅಂತ ಹೇಳ್ತಿದ್ದೀರಾ. ಎಮ್ ಕೆ ಅವರೇ ಹಾಯ್ ಅಂತ ಶ್ವೇತಾ ಸಿಸ್. ಶ್ವೇತಾ ಅವರೇ ಹಾಯ್ ಅಂತ ರವೀಂದ್ರಣ್ಣ. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಮಾಡಿ ಬನ್ನಿ ಜನರೇ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಸಪೋರ್ಟು, ಥ್ಯಾಂಕ್ ಯು. ಸಪೋರ್ಟು, ಥ್ಯಾಂಕ್ ಯು. ಹೈಡಲ್ಲಿರಬೇಡಿ, ಬನ್ನಿ ಜನರೇ. ಕಮೆಂಟ್, ಥ್ಯಾಂಕ್ ಯು. ರವೀಂದ್ರ ಹಾಯ್ ಅಂತ ಶ್ವೇತಾ ಸಿಸ್. ಗುಡ್, ಗುಡ್. ಸೂಪರ್, ಥ್ಯಾಂಕ್ ಯು ರವೀಂದ್ರಣ್ಣ.
ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅಂತ ಸೂರ್ಯ ಅವರು ಬಂದರು. ಹೌದಾ ಸೂರ್ಯ ಅವರೇ? ಬನ್ನಿ 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 ಜನರೇ ಬನ್ನಿ ಅಂತ ರವೀಂದ್ರಣ್ಣ. ನಾಗವಲ್ಲಿ ಇಲ್ಲ ಸೂರ್ಯ ಅವರು ಇಲ್ಲಿ. ರಾರ ರಾರ. ಸಿಸ್ಟರ್ ಸಮಸ್ಯೆ ಇದೆ ಅಂತೆ, ನೋಡಿ ಏನಿದೆ ಅಂತ ಕೇಳಿ, ಜ್ಯೋತಿಷ್ಯ ಹೇಳ್ತಾರೆ. ಹೌದಾ? ಸೂರ್ಯ ಅವರೇ, ಜ್ಯೋತಿಷ್ಯ ಹೇಳ್ತೀರಾ ನೀವು? ಸಮಸ್ಯೆಗೆ ಪರಿಹಾರ ಏನಾದರೂ ಇದೆಯಾ? ನೋಡಿ, ಆಗ ತುಂಬ ಜನ ಇದ್ದರು, ಈಗ ಯಾರು ಇಲ್ಲ. ಸೂಪರ್, ಥ್ಯಾಂಕ್ ಯು ರವೀಂದ್ರಣ್ಣ. ಸ್ಟಾರ್ಟಿಂಗ್ ತುಂಬ ಜನ ಇದ್ದರು, ಹಾಗಾಗಿ ಇಲ್ಲಿ ಸಮಸ್ಯೆ ಉಂಟು. ನಾಗವಲ್ಲಿ ನಾಗವಲ್ಲಿದ್ದಲ್ಲ. ಎಂ ಕೆ ಅವರು ಸೂಪರ್ ಅಂತ ಹೇಳ್ತಿದ್ದಾರೆ, ಗುಡ್ ಅಂತ ಹೇಳ್ತಿದ್ದಾರೆ. ಸೂರ್ಯ ಅವರು ಎಲ್ಲಿಗೆ ಹೋದ್ರು? ಪರಿಹಾರ ಹುಡುಕ್ಲಿಕ್ಕೆ ಹೋದ್ರ? ಓಯ್ ಜನರೇ ಬನ್ನಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಕಣ್ಣು ಬುರುಡು, ಕಣ್ಣು ರವೀಂದ್ರಣ್ಣ, ಕಣ್ಣು ಬಿತ್ತು. ಎಂತ ಇದು? ಹುಡುಗಿ ಬೇಬಿ ಶಾಜಾನ್ ಅವನ ಹೆಂಡತಿಗೋಸ್ಕರ ತಾಜ್ ಮಹಲ್ ಕಟ್ಟಿಸಿದ್ದಾನೆ. ನೀನು ನನಗೋಸ್ಕರ ಏನು ಕಟ್ಟಿಸ್ತೀಯ ಹುಡುಗ? ನಾನು ಕಟ್ಟಬೇಕು ಅಂದ್ಕೊಂಡಿದ್ದೀನಿ, ನೀನು ಸಾಯಲಿ ಅಂತ ಕಾಯ್ತಿದ್ದೀನಿ. ಓ, ಒಳ್ಳೇದುಂಟಿದ್ದು ಜೋಕ್ಸು. ಸೂಪರ್, ಥ್ಯಾಂಕ್ ಯು. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಓ ಜನರೇ ಬನ್ನಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ. ಅಣ್ಣ ತಮ್ಮಂದಿರ ಸಂಬಂಧ ಭಾಗ್ಯ ಅಂತ ಅತ್ತಿಗೆ ಬಂದಮೇಲೆ ಗೋವಿಂದ. ಹೌದಾ? ಯಾರು ನಾಗವಲ್ಲಿ ಅಂತ ಶ್ವೇತ ನನಗೆ ಹೇಳುದು, ನಾನು ನಾಗವಲ್ಲಿ ಅಂತೆ. ನನ್ನಂತ ಅತ್ತಿಗೆ ಬಂದರೆ ಗೋವಿಂದನ? ನಾನು ಪಾಪ ಗೊತ್ತಾ? ಶ್ವೇತ ಶಿಸ್ಯ ಅಂತದು. ತುಂಬ ಹೆಸರು ಇಟ್ಟಿದ್ದಾರೆ, ಒಬ್ಬೊಬ್ರು ಒಂದೊಂದು ಹೆಸರು ಇಟ್ಟಿದ್ದಾರೆ. ನಾಗವಲ್ಲಿ ಅಂತೆ, ಎಂತೆಲ್ಲ ಹೆಸರುಂಟು ಗೊತ್ತಾ? ಲೈವ್ ಓನರ್ಗೆ ಹೆಸರೆಲ್ಲ ಇಟ್ಟಿದ್ದಾರೆ ಇಲ್ಲಿ. ಸೂಪರ್, ಥ್ಯಾಂಕ್ ಯು ರವೀಂದ್ರಣ್ಣ. ಮಿಕ್ಸರ್ ಉಂಟು, ಮಿಕ್ಸರ್ ರವೀಂದ್ರಣ್ಣ, ಮಿಕ್ಸರ್ ಇಲ್ಲಿ ಚಿಪ್ಸ್ ಇಜ್ಜಿ ಮಿಕ್ಸರ್. ನಾಗವಲ್ಲಿ ಅಂತ ರವೀಂದ್ರಣ್ಣ. ಅಲ್ಲಲ್ಲಿ ಅಂದ ಅಂದು ನಾಗವಲ್ಲಿ ನನ್ನ ಲವರ್ ಡ್ಯಾನ್ಸರ್ ರಾಮನಾಥನ ಜೊತೆ ಓಡಿ ಹೋದಳು. ನಾನು ಯಾರು ಅಂತಾನ, ನಾನೇ ರಾಜ ರಾಜೇಂದ್ರ ಬಹದ್ದೂರ್. ಹೌದಾ? ಹಾಂ, ಇನ್ನು ಮಿಕ್ಸರ್ ಗತಿ.
ಹಾಯ್. ಲೈಕ್ ಕೊಡಿ ಗೈಸ್. ಕಡ್ಲೆ ಇಜ್ಜೆ ಇಲ್ಲಿ ನೋಡಿ, ಪರ ಹಾಕ್ಕೊಂಡು ಮಿಕ್ಸರ್ ತಿಂತಾ ಇದ್ದೇನೆ. ಸೂಪರ್, ಥ್ಯಾಂಕ್ ಯು ರವೀಂದ್ರಣ್ಣ. ನೀರಲ್ಲಿ ಈಜಲಾರದ ಮೀನು ಯಾವುದು? ನೀರಲ್ಲಿ ಈಜಲಾರದ ಮೀನುಂಟಾ? ಅದು ಯಾವುದು ರವೀಂದ್ರಣ್ಣ, ಗೊತ್ತೇರ ಈಗ? ಪೆಂಗ್ವಿನಾ? ಕಮೆಂಟ್. ಥ್ಯಾಂಕ್ ಯು. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಸೂರ್ಯ ಅವರೇ, ಕರೆಕ್ಟ್ ಆನ್ಸರ್. ಸತ್ತು ಹೋಗಿರೋ ಮೀನು. ಅಯ್ಯೋ ನೀವು ಮಂಡೆ. ನಾನು ಅಷ್ಟು ಕಷ್ಟಪಟ್ಟು ಆನ್ಸರ್ ಹುಡುಕಿದೆ ಗೊತ್ತಾ? ನೀವು ಸತ್ತ ಮೀನು ಹೇಳ್ತೀರಾ? ಮಿಕ್ಸರಲ್ಲಿ ಹೊಡಿತೇನೆ ನೋಡಿ. ಸೈತು ಪೋಯಿನ ಮೀನು. ಅವಳ ಆನ್ಸರ್ ಗೊತ್ತಾತ, ನೀರಿತ್ತೇನು ಅನ್ಕೊಂಡು. ಸೂರ್ಯ ಅವರು ನಗ್ತಾ ಇದ್ದಾರೆ. ಎಂತ ಸೂರ್ಯ ಅವರೇ, ನಾನೊಂದು ಎಷ್ಟು ಹುಡುಕಿದ್ದು ಗೊತ್ತಾ? ಜಾಸ್ತಿ ಹೊತ್ತು ನಿದ್ದೆ ಮಾಡುವ ಪ್ರಾಣಿ ಯಾವುದು? ಅದು ನೀವೇ ಇರಬೇಕು ಸೂರ್ಯ ಅವರೇ. ಸೂಪರ್, ಥ್ಯಾಂಕ್ ಯು ರವೀಂದ್ರಣ್ಣ. ಗುಡ್, ಥ್ಯಾಂಕ್ ಯು. ಜಾಸ್ತಿ ಹೊತ್ತು ನಿದ್ದೆ ಮಾಡುವ ಪ್ರಾಣಿ ಸೂರ್ಯ ಅವರು. ಸಿದ್ದರಾಮಯ್ಯನ ಅವರು ಪ್ರಾಣಿಯ? ನೀವು ನನಗೆ ಪೆಟ್ಟು ತಿನ್ನಿಸ್ತೀರಂತ ಇಲ್ಲಿ ಅಲ್ವಾ? ಇನ್ನೇನು ಪಕ್ಷಿಯ? ಮನುಷ್ಯರು. ಪ್ರಾಣಿಗೆ 4 ಕಾಲಿರುತ್ತೆ, ಮನುಷ್ಯರಿಗೆ 2 ಕಾಲಲ್ವಾ? ಮತ್ತೆ ಹೇಗೆ ಅದು ಪ್ರಾಣಿ ಆಗುದು? ನಿಮ್ಮ ಟೀಚರ್ ಯಾರು? ನಿಮಗೆ ಪಾಠ ಮಾಡಿದ್ದ ಟೀಚರ್ ಯಾರು? ಮನುಷ್ಯನು ಪ್ರಾಣಿಯ ಜಾತಿ. ಹೌದು, ಮಂಗನಿಂದ ಮಾನವ ಅಂತ ಹೇಳಿದ್ದು ಸುಳ್ಳಲ್ಲ. ಇಷ್ಟು ಬುದ್ಧಿವಂತಿಕೆ ಇರುವುದು ಮಂಗನಿಗೆ ಮಾತ್ರ. ಬನ್ನಿ ಜನರೇ ಅಂತ ರವೀಂದ್ರಣ್ಣ. ಲೈಕ್ ಕೊಡಿ, ಕಮೆಂಟ್ ಮಾಡಿ. ನಮ್ಮ ಟೀಚರ್ ಜಮೀರ್ ಅಹಮದ್. ಹೌದಾ? ಸೂಪರ್, ಥ್ಯಾಂಕ್ ಯು ರವೀಂದ್ರಣ್ಣ. ಗುಡ್. ಸೂರ್ಯ ಅವರೇ, ಜನರನ್ನು ಕರ್ಕೊಂಡು ಬನ್ನಿ. ಎಲ್ಲಿ ಹೋದ್ರು? ಎಲ್ಲ ಹೈಡಲ್ಲಿರಬೇಡಿ, ಬನ್ನಿ ಜನರೇ ಅಂತ ರವೀಂದ್ರಣ್ಣ.
ಎಂತ ಮಾಡ ಕಾಲ್ ಬರ್ತಾ ಉಂಟು, ಒಂದು ನಿಮಿಷ ಆಯಿತಾ. ಜಯಪ್ರಕಾಶ್ ಅವರೇ ಹಾಯ್ ಹಾಯ್, ಲೈಕ್ ಡನ್ ಅಂತ ಹೇಳ್ತಿದ್ದಾರೆ, ಥ್ಯಾಂಕ್ ಯು. ಹೇಗಿದ್ದೀರಾ ಜಯಪ್ರಕಾಶ್ ಅವರೇ? ಸೂರ್ಯ ಅವರು ಇದ್ದೀರಾ? ರವೀಂದ್ರಣ್ಣ ಇದ್ದೀರಾ? ಇದ್ದರೆ ಕಮೆಂಟ್ ಮಾಡಿ. ಸತೀಶ್ ಹಾಯ್ ಹಾಯ್, ಗುಡ್ ಆಫ್ಟರ್ನೂನ್ ಅಂತ ಹೇಳ್ತಿದ್ದಾರೆ. ಊಟ ಆಯಿತಾ? ತಿಂಡಿ ಆಯಿತಾ ನಿಮ್ಮದು? ಬೆಳಿಗ್ಗೆ ಕಾಫಿ ತಿಂಡಿ ಆಯಿತಾ? ಹಾಂ ಆಯಿತು ಸತೀಶ್ ಅವರೇ, ನನಗೆ ರೊಟ್ಟಿ ಇತ್ತು. ನಾವು ಲೈಕ್ ಕೊಟ್ಟಿದ್ದೇವೆ, ಥ್ಯಾಂಕ್ ಯು. ಜಯಪ್ರಕಾಶ್ ಅವ್ರು ಏನಿತ್ತು ತಿಂಡಿ ಬೆಳಿಗ್ಗೆ? ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ನೇರ ಪ್ರಸಾರಕ್ಕೆ ಬಂದವರಿಗೆ ಎಲ್ರಿಗೂ ಬೆಳಿಗ್ಗೆ ಕಾಫಿ ತಿಂಡಿ ಆಯಿತಾ ಅಂತ ಕೇಳ್ತಿದ್ದಾರೆ ಸತೀಶ್ ಅಣ್ಣ. ಸೂಪರ್ ಸೂಪರ್ ನೇರ ಪ್ರಸಾರ ಅಂತ ಸತೀಶ್ ಅಣ್ಣ, ಥ್ಯಾಂಕ್ ಯು ಥ್ಯಾಂಕ್ ಯು. 3 ಗಂಟೆಗೂ ಕೂಡ ಲೈವ್ ಇರುತ್ತೆ, ಫ್ರೀ ಇದ್ದರೆ ಜಾಯ್ನ್ ಆಗಿ ಆಯಿತಾ. ಸಪೋರ್ಟು, ಥ್ಯಾಂಕ್ ಯು ರವೀಂದ್ರಣ್ಣ. ಚಪಾತಿ, ಬೀಟ್ರೂಟ್ ಪಲ್ಯ, ರೈಸ್, ಮೊಟ್ಟೆ, ಮಿಲ್ಕ್ ಅಷ್ಟೇ ಅಕ್ಕ. ಓ ದೇವರೇ, ಅಷ್ಟು ಸಾಕಾಗೋದಿಲ್ಲ, ಎಷ್ಟು ಬಗೆ ಇತ್ತು ನೋಡಿ, ನನಗೆ ಅಷ್ಟು ಇರಲಿಲ್ಲ. ಸತೀಶ್ ಶೆಟ್ಟಿಗೆ ಬ್ಲೂ ಕೊಡು, ಓಕೆ ಓಕೆ. ಇದೆಲ್ಲ ಸತೀಶ್ ಅಣ್ಣನ ಫ್ರೆಂಡ್ಸಾ? ಥ್ಯಾಂಕ್ ಯು ಆಯಿತಾ ಎಲ್ರಿಗೂ. ಸೂಪರ್, ಥ್ಯಾಂಕ್ ಯು. ಇದು ರೇಡಿಯೋ FM 93.01. ಓದುತ್ತಿರುವವರು ಭಾಗ್ಯ ಅಲಿಯಾಸ್ ಮುದ್ದು. ಹೌದಾ? ಸುಹಾನ್ ಹಾಯ್ ಹಾಯ್. 2 ಟೈಮ್ಸ್ ಅಷ್ಟೇ ಅಕ್ಕ ಊಟ ಮಾಡೋದು. ಹೌದಾ? ಅದು ಯಾಕೆ? ಸೂರ್ಯ ಪರವಾಗಿಲ್ಲ, ನಿನ್ಗೆಷ್ಟು ಎಂತಾಯ್ತು ಸತೀಶ್ ಅಣ್ಣ? ಅವರು ತಮಾಷೆ ಮಾಡ್ತಿದ್ದಾರಲ್ಲ, ತಮಾಷೆಗೆ ಮಾತಾಡ್ತಿದ್ದಾರೆ. ಸತೀಶ್ ಶೆಟ್ಟಿ ಒಳ್ಳೆ ಕಮೆಂಟ್ ಮಾಡ್ತಾರೆ, ಹಾಗೆ ಸಪೋರ್ಟ್ ಕೂಡ ಮಾಡ್ತಾರೆ. ಹೌದಾ? ಥ್ಯಾಂಕ್ ಯು.
ಲೈಕ್ ಕೊಡಿ ಗೈಸ್. ಹಾಗಾದರೆ ನಾನೀಗ ಲೈವ್ ಎಂಡ್ ಮಾಡ್ತೇನೆ. 3 ಗಂಟೆಗೆ ಲೈವ್ ಇರುತ್ತೆ, ಫ್ರೀ ಇದ್ದವರು ಬಂದು ಜಾಯ್ನ್ ಆಗಿ ಆಯಿತಾ. ಸತೀಶಣ್ಣ ಥ್ಯಾಂಕ್ ಯು. ಮಾರ್ನಿಂಗ್ ತಿಂದರೆ ನೈಟ್ 10:30ಕ್ಕೆ ಊಟ ಮಾಡೋದು ಅಷ್ಟೇ ಅಕ್ಕ. ಹೌದಾ, ಓಕೆ ಓಕೆ. ನೀವು ಎಲ್ಲಿ ಕೆಲಸ ಮಾಡೋದು? ಕೆಲಸ ಮಾಡ್ತೀರಾ ಏನು, ಓದ್ತಿದ್ದೀರಾ, ಹೇಗೆ ಹೇಳಿ? ಹಾಂ, ನಾನು ಹೇಳಿದ್ದು ನಿಮ್ಗೆ ಇಷ್ಟ ಇದ್ದರೆ ಬ್ಲೂ ಕೊಡ್ಬೋದಂತ. ಓ ಹಾಗೇನಾ, ಓಕೆ ಓಕೆ. ಸೂರ್ಯ ಅವರಿಗೆ ಕೊಡುವ ಕೊಡುವ. ಕಾಶ್ಮೀರ, ಓ ನೀವು ಗೊತ್ತಾಯ್ತು ಈಗ. ಥ್ಯಾಂಕ್ ಯು ಲೈವ್ಗೆ ಬಂದದ್ದಕ್ಕೆ. ಹಾಂ, 3 ಗಂಟೆಗೆ ಲೈವ್ ಇರುತ್ತೆ, ಫ್ರೀ ಇದ್ದರೆ ಬನ್ನಿ ಆಯಿತಾ. ಹಾಂ, ಜಯಪ್ರಕಾಶ್ ಅವರೇ ಥ್ಯಾಂಕ್ ಯು. ನೀವು ಆವತ್ತೊಮ್ಮೆ ಬಂದಿದ್ರ ಅಂತಲ್ವಾ, ನನಗೆ ನೋಡಿದಾಗಿತ್ತು ನಿಮ್ಮ ಕಮೆಂಟ್. BSF ಆರ್ಮಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಸ್ ಇನ್ ಇಂಡಿಯನ್ ಆರ್ಮಿ. ಜೈ ಹಿಂದ್. ಥ್ಯಾಂಕ್ ಯು ಜಯಪ್ರಕಾಶ್ ಅವರೇ. ಸೈನಿಕರಿಗೆ ಜೈ. ಹೌದು, ನನಗೆ ಸೈನಿಕರಂದ್ರೆ ಉಂಟಲ್ಲ, ನಾನು ಅವರಿಗೆ ತುಂಬ ಗೌರವ ಕೊಡ್ತೇನೆ. ಏನೇ ಒಂದು ವಿಡಿಯೋ ಸಿಕ್ಕಿದ್ರು ಕೂಡ ನಾನು ಅದನ್ನು ಉಂಟಲ್ಲ 4 ಬಾರಿ ನೋಡ್ತೇನೆ. ಒಂದು ವಿಡಿಯೋವನ್ನು 4 ಬಾರಿ ನೋಡ್ತೇನೆ. ಎಲ್ಲರೂ ಕೇಳ್ತಾರೆ, ನೀವು ಯಾಕೆ ಸ್ಟೇಟಸ್ಗೆ ಇದನ್ನೇ ಹಾಕ್ತೀರಿ ಅಂತ. ಥ್ಯಾಂಕ್ ಯು ಸತೀಶ್ ಅಣ್ಣ. ಥ್ಯಾಂಕ್ ಯು. ಓಕೆ, ಹಾಗಿದ್ರೆ ಲೈವ್ ಎಂಡ್ ಮಾಡ್ತೇನೆ. 3 ಗಂಟೆಗೆ ಫ್ರೀ ಇದ್ದರೆ ಜಾಯ್ನ್ ಆಗಿ ಲೈವ್ಗೆ. ರವೀಂದ್ರಣ್ಣ ಬಾಯ್ ಬಾಯ್.
ನಮ್ಮ 2 ಕಣ್ಣು, ಒಂದು ಕಣ್ಣು ಸೈನಿಕರು, ಒಂದು ಕಣ್ಣು ರೈತರು. ಹೌದು. ಎಸ್. ಸತೀಶ್ ಅವರೇ ಬಾಯ್. 3 ಗಂಟೆಗೆ ಲೈವ್ ಇರುತ್ತೆ, ಫ್ರೀ ಇದ್ದರೆ ಜಾಯ್ನ್ ಆಗಿ. ಸತೀಶ್ ಅಣ್ಣ ಬಾಯ್. ಸೂರ್ಯ ಅವರೇ ಬಾಯ್. ಯಾರೆಲ್ಲ ನನ್ನ ಲೈವ್ಗೆ ಸಪೋರ್ಟ್ ಮಾಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೈಡಲ್ಲಿದ್ದು ಕೂಡ ಸಪೋರ್ಟ್ ಮಾಡಿದಂಥ ಎಲ್ರಿಗೂ ಥ್ಯಾಂಕ್ ಯು. ಬಾಯ್ ಬಾಯ್. ಎಲ್ರಿಗೂ ಬಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಹ್ಯಾಪಿ ಜರ್ನಿ. ಓಕೆ ಓಕೆ, ಟಾಟಾ ಗೈಸ್ ಎಲ್ರಿಗೂ.